ದಕ್ಷಿಣ ಕನ್ನಡ ಫುಟ್ಬಾಲ್ ಅಸೋಸಿಯೇಷನ್ ವತಿಯಿಂದ ಇಂಡಿಪೆಂಡೆನ್ಸ್ ಕಪ್ 2025 ನಗರದ ಕರಾವಳಿ ಮೈದಾನದಲ್ಲಿ ನಡೆಯುತ್ತಿದ್ದು, ಹೈಸ್ಕೂಲ್ ಮತ್ತು ಪದವಿ ಪೂರ್ವ ವಿಭಾಗದ ಬಾಲಕಿಯರ ಫುಟ್ಬಾಲ್ ಪಂದ್ಯಾಕೂಟದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಪಂದ್ಯಾವಳಿಗೆ ನಿಶಾಲ್ ಡಿಸೂಸಾ ಚೆಂಡನ್ನು ಕಿಕ್ ಮಾಡುವುದರ ಮೂಲಕ ಚಾಲನೆಯನ್ನ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಬಾಲಕಿ ಮತ್ತು ಬಾಲಕರಿಗೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಫುಟ್ಬಾಲ್ ಆಟಕ್ಕೆ ವೇದಿಕೆ ನೀಡುವುದರ ಮೂಲಕ ಉತ್ತಮ ಆಟಗಾರರನ್ನ ಪ್ರೋತ್ಸಾಹಿಸುವ ಗುರಿ ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಸತತ 27 ವರ್ಷಗಳಿಂದ ಫುಟ್ಬಾಲ್ ಪಂದ್ಯಾಕೂಟವನ್ನು ಆಯೋಜಿಸಿಕೊಂಡು ಬಂದಿದೆ ಎಂದು ಹೇಳಿದರು. Today I've been invited to watch this beautiful football tournament of women's football team, and I've been honored to be here. So thank you so much, sir. Thank you so much for calling here. Thank you so much, ma'am. And I have got the opportunity to kick the ball, so that was a great honor for me. ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಘ ಆಡಳಿತ ಮಂಡಳಿಯ ಸದಸ್ಯರಾದ ವಿಜಯ್ ಸುವರ್ಣ ಅವರು ಮಾತನಾಡಿ, ಕಳೆದ 27 ವರ್ಷಗಳಿಂದ ಫುಟ್ಬಾಲ್ ಪಂದ್ಯಾಟ ಸ್ಥಳೀಯ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಆಯೋಜಿಸಿಕೊಂಡು ಬರುತ್ತಿದ್ದೇವೆ. ಆಗಸ್ಟ್ 15ರಂದು ಇದರ ಸಮಾರೋಪ ಸಮಾರಂಭ ನಡೆಯಲಿದ್ದು, ಜಿಲ್ಲೆಯ ಹಲವು ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಈ ಪಂದ್ಯಾಕೂಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಹಮ್ಮಿಕೊಂಡಿರುವಂತಹ 27ನೇ ಈ ಇಂಡಿಪೆಂಡೆನ್ಸ್ ಕಪ್ ಇವತ್ತು ಬಾಲಕಿಯರ ಈ ಒಂದು ಪಂದ್ಯಾಟವನ್ನು ನಿಶಾಲ್ ಡಿಸೋಜಾ ರಾಷ್ಟ್ರೀಯ ಪವರ್ ಲಿಫ್ಟರ್ ಸಾಂಟ್ ಹ್ಯಾಲೋಸಿಸ್ ಕಾಲೇಜ್ ಇವರು ಬಾಲನ್ನು ಒದೆದು ಪಂದ್ಯವನ್ನು ಉದ್ಘಾಟಿಸಿದರು. ಅದೇ ರೀತಿ ಎಲ್ಲ ಆಟಗಾರರಿಗೆ ಶುಭವನ್ನು ಹಾರೈಸಿದರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಇಂದಿಗೆ 27ನೇ ವರ್ಷದಲ್ಲಿ ಈ ಬಹಳ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾಟವನ್ನು ಅದ್ಧೂರಿಯಾಗಿ 3 ಕಡೆಗಳಿಂದ ನಾವು ಮಾಡ್ತಾ ಇದ್ದೇವೆ. ಇವತ್ತಿಗೆ 7ನೇ ದಿವಸ. ಈ ಪಂದ್ಯಾಟವು 15 ತಾರೀಕಿಗೆ ನಮ್ಮ ಫೈನಲ್ ಪಂದ್ಯಾಟವನ್ನು ಕಾಣಲಿದೆ. ಎಲ್ಲ ಸಾಧಾರಣ ಒಟ್ಟು ಟೋಟಲ್ 280 ತಂಡಗಳು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸುತ್ತವೆ. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಿಎಂ ಅಸ್ಲಂ ಅವರು ಮಾತನಾಡಿ, ಹೈಸ್ಕೂಲ್ ವಿಭಾಗದಲ್ಲಿ 18 ತಂಡ, ಪದವಿ ಪೂರ್ವ ವಿಭಾಗದಲ್ಲಿ 7 ಬಾಲಕಿಯರ ತಂಡ ಈ ಪಂದ್ಯಾಕೂಟದಲ್ಲಿ ಪಾಲ್ಗೊಳ್ಳುತ್ತಿದ್ದು, ದಕ್ಷಿಣ ಕನ್ನಡದ ಯುವ ಪ್ರತಿಭೆಗಳಿಗೆ ವೇದಿಕೆ ನೀಡುವ ನಿಟ್ಟಿನಲ್ಲಿ 27 ವರ್ಷಗಳಿಂದ ಪಂದ್ಯಾಕೂಟವನ್ನು ಆಯೋಜಿಸಿಕೊಂಡು ಬಂದಿದ್ದೇವೆ ಎಂದರು. ಹೈಸ್ಕೂಲ್ ಲೆವೆಲ್ 18, 7 ಡಿಗ್ರಿ PU ತಂಡಗಳಿದೆ. ಇದರ ಸಮಾರೋಪ ಸಮಾರಂಭವು 15 ತಾರೀಕಿಗೆ ಸುಮಾರು 3 ಪಂದ್ಯಕೂಟ, ಫೈನಲ್ ಪಂದ್ಯಕೂಟ ಇರುತ್ತದೆ. ಇದರ ಮುಖ್ಯ ಅತಿಥಿಗಳಾಗಿ ಹಲವಾರು ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಸ್ಪೀಕರ್ ಅವರು, ಎಲ್ಲ ಗಣ್ಯ ವ್ಯಕ್ತಿಗಳು ಇದರಲ್ಲಿ ಪಾಲ್ಗೊಳ್ತಾರೆ. ಪ್ರಶಸ್ತಿ ವಿತರಣೆ ಸಮಾರಂಭ ಇರ್ತದೆ. ಇದು ನಮ್ಮದು. ಯಾಕೆಂದರೆ ಈ ಸರಿ ನಮ್ಮ ನೆಹರು ಮೈದಾನದ ಗ್ರೌಂಡ್ ಟರ್ಫ್ ಆಗುವ ಕಾರಣದಿಂದ ತುಂಬ ಸ್ವಲ್ಪ ಅದು ಡಿಲೇ ಆಯಿತು. ಆದ್ದರಿಂದ ನಮ್ಮ ಪಂದ್ಯಕೂಟ 3 ಮೈದಾನದಲ್ಲಿ ಮಾಡುವಂಥ ಪರಿಸ್ಥಿತಿ ಬಂದಿತ್ತು. ಆದರೂ ಸಹ ಮಕ್ಕಳ ಉತ್ಸಾಹ, ಮಕ್ಕಳಿರುವಂಥ ಈ ಕ್ರೀಡೆ ಮೇಲೆ ಪ್ರೀತಿಯಿಂದ ನಾವು ಅದನ್ನು ಮಾಡಬೇಕಂತ ಹೇಳಿ ಸುಮಾರು 3 ಕ್ರೀಡಾಂಗದಲ್ಲಿ ಮಾಡ್ತಾ ಇದ್ದೇವೆ ನಾವು. ಈಗ ಈ ಯಾಕೆಂದರೆ ಇವತ್ತಿನ ಈ ಮಹಿಳೆಯ ಪಂದ್ಯಕೂಟ ಇದು ನಮ್ಮ ಈ ಮಹಿಳೆ ಆಟಗಾರರು, ಹುಡುಗಿಯರು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಲವಾರು ಪ್ರತಿಭೆಗಳು ಹೋಗಿ ಈಗ ಸಹ ಆಡ್ತಾ ಇದ್ದಾರೆ. ಆದ್ದರಿಂದ ನಮಗೆ ತುಂಬ ಸಂತೋಷ ವಿಷಯ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.